ನಾನು ಸಾಮಾಜಿಕ ಹೋರಾಟಗಾರ್ತಿ ಪ್ರಸನ್ನ ರವಿ. ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮದವರಿಗೆ ನಾನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಇವತ್ತು ನನ್ನ ಪತ್ರಿಕಾ ಈ ಒಂದು ಪ್ರಕಟಣೆಯನ್ನು ತಮಗೆ ಕೊಟ್ಟಿದ್ದೇನೆ. ಇವತ್ತು ನಾನು ಮಂಗಳೂರು ನಗರದಲ್ಲಿ ಅಕ್ರಮ ಬೀದಿ ವ್ಯಾಪಾರ, ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿರುವ ತೊಂದರೆ ಹಾಗೂ ನಿಗದಿತ ಸಮಯದ ನಂತರ ವ್ಯವಹಾರ ನಡೆಸುತ್ತಿರುವ ಹೋಟೆಲುಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ಅಂತ ನಾನು ಇವತ್ತು ಈ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಬಂದಿದ್ದೇನೆ. ಯಾಕೆಂದರೆ ತಮಗೆಲ್ಲರಿಗೂ ಗೊತ್ತಿರ್ಬೋದು, ಪ್ರತಿ ಶನಿವಾರ ಮತ್ತು ಆದಿತ್ಯವಾರ ಮಂಗಳೂರು ನಗರದ ಪುರಭವನದ ಮುಂಭಾಗದ ಫುಟ್ಪಾತಿನಲ್ಲಿ ಹಾಗೂ ಸ್ಟೇಟ್ ಬ್ಯಾಂಕಿನಿಂದ ಲೇಡಿ ಕೋಶನ್ವರೆಗೂ ಬೀದಿ ವ್ಯಾಪಾರಸ್ಥರು ಮಾರ್ಗದಲ್ಲಿ ಫುಟ್ಪಾತಲ್ಲಿ ವ್ಯವಹಾರ ನಡೆಸ್ತಿದ್ದಾರೆ. ನಾನು ಯಾವುದು ಬೀದಿ ವ್ಯಾಪಾರಸ್ಥರ ವಿರೋಧ ಅಲ್ಲ, ಆದರೆ ನಗರದಲ್ಲಿ ನಾವು ಮಂಗಳೂರಿನ ಸ್ವಚ್ಛತೆಯನ್ನು ಕಾಪಾಡುವವರು, ಮಂಗಳೂರು ಸುಂದರ ನಗರ ಆಗಬೇಕು ಅಂತ ಅನ್ನಿಸುವವರು ನಾವು ಮಂಗಳೂರಿನವರು. ಹಾಗಾಗಿ ಇಲ್ಲಿ ವ್ಯಾಪಾರ ಮಾಡುವ ಹೆಸರಿನಲ್ಲಿ ಕೆಲವರು ಬಂದು ಅಲ್ಲಿ ಸ್ವಚ್ಛತೆಯನ್ನು ಹಾಳು ಮಾಡುವುದು. ಮತ್ತು ತಾವೆಲ್ಲ ನೋಡಿರ್ಬೋದು, ಅಲ್ಲಿ ಲೇಡಿ ಕೋಶನ್ ಹಾಸ್ಪಿಟಲ್ ಇದೆ, ಮತ್ತು ಸರ್ವಿಸ್ ಬಸ್ ಸ್ಟ್ಯಾಂಡ್, 24 ಗಂಟೆ ಬಸ್ಸುಗಳು ಬರೋದು. ಮಾರ್ಗದಲ್ಲಿ ಇವರು ವ್ಯಾಪಾರ ಮಾಡುವಾಗ ಫುಟ್ಪಾತಲ್ಲಿ ಎಲ್ಲ ವ್ಯಾಪಾರಕ್ಕೆ ಇಡುವಾಗ ಜನರು ಯಾವ ರೀತಿ ನಡ್ಕೊಂಡು ಹೋಗಬೇಕು, ತುಂಬ ಆಕ್ಸಿಡೆಂಟ್ಗಳು ಆಗಿದೆ. ಹಾಗಾಗಿ ಈ ಒಂದು ಫುಟ್ಪಾತ್ಗಳಲ್ಲಿ ಇದ್ದ ಅಕ್ರಮ ವ್ಯಾಪಾರ ಮಾಡುವವರನ್ನು, ಯಾಕೆಂದರೆ ಇಲ್ಲಿ ಯಾವುದು ನಗರ ಪಾಲಿಕೆಯಿಂದ ID ಕೊಟ್ಟವರಲ್ಲ, ದೂರದ ಊರುಗಳಿಂದ ಬಂದು ವ್ಯಾಪಾರ ಮಾಡ್ತಿದ್ದಾರೆ, ಅಕ್ರಮ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದನ್ನು ನಾನು ಆಲ್ರೆಡಿ ತೋರಿಸಿಕೊಟ್ಟಿದ್ದೇನೆ. ನಗರ ಪಾಲಿಕೆಗೆ ಆಗಲಿ, ಕಮಿಷನರ್ಗಳಾಗಲಿ, DC ಅವರಿಗೂ ನಾನು ಕಂಪ್ಲೇಂಟನ್ನು ನೀಡಿದ್ದೇನೆ, ಇದನ್ನು ತೆರವು ಮಾಡಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಉಂಟು ಅಂತ. ತಮಗೆಲ್ಲ ಇರ್ಬೋದು, ಕೆಲರಿಗೆ ಇರ್ಬೋದು, ಪ್ರಸನ್ನ ರವಿ ಅವರು ಬೀದಿ ವ್ಯಾಪಾರಸ್ಥರಿಗೆ ವಿರೋಧವ, ಅವರ ಹೊಟ್ಟೆಗೆ ಏನಾದರೂ ಹೊಡಿತಿದ್ದಾರಂತ. ಖಂಡಿತ ಅಲ್ಲ. ನಾನು 2024ರಲ್ಲಿ ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಒಂದು ಮಹಿಳೆ ಕೂಗಿ ಕಾವೂರಲ್ಲಿ ಬರಬೇಕು, ನನಗೆ ಸಹಾಯ ಮಾಡಬೇಕು ಅಂತ ಹೇಳುವಾಗ ಆ ಒಂದು ಬೀದಿ ವ್ಯಾಪಾರಸ್ಥರ ಪರ ನಿಂತು ಅವರಿಗೆ ಝೋನ್ನ ವ್ಯವಸ್ಥೆ ಮಾಡಲಿಕ್ಕೆ ಹೊರಟವಳು. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಸ್ಟೇಟ್ ಬ್ಯಾಂಕಲ್ಲಿ ಈಗಲೇ ಒಂದು ಝೋನನ್ನು ಮಾಡಿದರು. ಆ ಝೋನಿನ ಅವ್ಯವಸ್ಥೆಯ ಬಗ್ಗೆ ನಾನು ಮಾತಾಡಿದ್ದೆ. ಯಾಕೆಂದರೆ ಝೋನು ಸರಿಯಾಗಿರಲಿಲ್ಲ. ಒತ್ತಡ ಮಾಡಿದ ನಂತರ ಮತ್ತೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡಿದರು. ಉದ್ಘಾಟನೆ ಮಾಡಿದ ನಂತರ ಸಹ ತುಂಬ ಜನ ಅದರಲ್ಲಿ ಬಂದು ಕೂತ್ಕೊಳ್ಳಲಿಲ್ಲ, ಫುಟ್ಪಾತಲ್ಲಿ ವ್ಯಾಪಾರವನ್ನು ಮಾಡ್ತಾಯಿದ್ರು. ತದನಂತರ ನಾವು ಲಾಸ್ಟ್ ಇಯರ್ ಹೋಗಿ ನೋಡುವಾಗ ಪುನಃ ಎಲ್ಲ ಝೋನೆಲ್ಲ ಹೋಗಿತ್ತು. ಆದರೂ ನಾವು ಪುನಃ ಕಮಿಷನರನ್ನು ಭೇಟಿಯಾಗಿ ಝೋನ್ನ ವ್ಯವಸ್ಥೆ ಮಾಡಬೇಕು, ಬೀದಿ ಬದಿಯಲ್ಲಿ ಯಾರು ಅಕ್ರಮವಾಗಿ ಕೂತಿದ್ದಾರೆ, ಯಾರಿಗೆ ID ಇಲ್ಲ, ಅವರನ್ನು ತೆರವು ಮಾಡಬೇಕಾದ್ರೆ ತೆರವು ಮಾಡುವ ಮೊದಲು ನೀವು ಝೋನಿನ ವ್ಯವಸ್ಥೆ ಮಾಡಬೇಕಂತ ಹೇಳಿದಾಗ ಕಮಿಷನರ್ ಹತ್ರ ಒತ್ತಡ ಹಾಕಿ ಮನವಿ ಮಾಡಿಕೊಂಡು ಅವರು ನನಗೆ ಮೀಟಿಂಗ್ ಕರೆದು ಈಗಾಗಲೇ ಅದಕ್ಕೆ ಹಣವನ್ನು ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ಝೋನ್ನ ಕೆಲಸಗಳು ಪ್ರಾರಂಭವಾಗಿದೆ. AEಯನ್ನು ಕರ್ಕೊಂಡು ಬಂದು ನನ್ನ ಉಸ್ತುವಾರಿಯಲ್ಲಿ ಆ ಒಂದು ಕೆಲಸವನ್ನು ಪ್ರಾರಂಭಿಸಿದ್ದೇನೆ. ನಾನು ಇಲ್ಲಿ ಯಾಕೆ ಹೇಳುವುದಂದರೆ, ಇಲ್ಲಿ ಅಕ್ರಮವಾಗಿ ಈ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ದೂರದ ಊರುಗಳಿಂದ ಬಂದವರು ಮೊನ್ನೆ ನಾವು ಮಾತಾಡುವಾಗ ಹೇಳಿದರು, ನಾವು ಬಟ್ಟೆಯನ್ನು ವ್ಯಾಪಾರ ಮಾಡಿಕೊಂಡು ಬರುವವರಂತ. ಟೌನ್ ಹಾಲ್ನ ಆ ಕಡೆಗೆ ನಾವು ನೋಡುವಾಗ ಕೆಲವು ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡಿ ತಂದಂತಹ ಬಟ್ಟೆಗಳನ್ನು ವ್ಯಾಪಾರ ಮಾಡಿ ಜನರೇ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಯಾಕೆಂದರೆ ಎಲ್ಲ ಬಟ್ಟೆಗಳನ್ನು ಅಲ್ಲಿ ಹಾಕಿ ಬ್ಲಾಕ್ ಆಗ್ತಾ ಉಂಟು. ನಾವು ಯಾವಾಗ ಈ ಒಂದು ಹೋರಾಟಕ್ಕೆ ಇಳಿದೇವ, ಬೀದಿ ವ್ಯಾಪಾರಸ್ಥರ ಪರವಾಗಿ ಇಳಿದು ಝೋನ್ನ ವ್ಯವಸ್ಥೆ ಮಾಡುವಾಗ ಅಲ್ಲಿನ ಜನರೇ ಬಂದು ನಮಗೆ ಕರೆ ಮಾಡಿದರು, ಮೇಡಮ್ ದಯಮಾಡಿ ಟೌನ್ ಹಾಲ್ನ ಸುತ್ತಮುತ್ತ ಈ ರೀತಿ ಆಗ್ತಾ ಉಂಟು, ಇದನ್ನು ತಡೆಗಟ್ಟಬೇಕು, ನೀವು ಅದನ್ನು ನಿಲ್ಲಿಸಬೇಕು, ನಮಗೆ ಲೇಡಿ ಕೋಶನಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮಾರ್ಗದಲ್ಲಿ ನಡೀಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ 2 ವಾರ ನಾನು ಅಲ್ಲಿ ಹೋಗಿ ನೋಡುವಾಗ ನಡೆದ ಘಟನೆಗಳು ಸರಿ. ಬಟ್ಟೆ ವ್ಯಾಪಾರದ ಹೆಸರಲ್ಲಿ ಅಲ್ಲಿ ಕಳ್ಳತನ ಆಗೋದು ಉಂಟು. ನಾವು ಸಹ ಅದನ್ನು ತೋರಿಸಿಕೊಟ್ಟಿದ್ದೇವೆ. ಯಾಕೆಂದರೆ ಬಟ್ಟೆ ವ್ಯಾಪಾರಿಗಳೆಲ್ಲ ಕೇಳುವಾಗ ಅವರು ಹೇಳ್ತಾರೆ, ನಾವು ದೂರದ ಊರುಗಳಿಂದ ಬರ್ತೇವೆ, ನಮಗೆ ದಿವಸಕ್ಕೆ 5,000 ವ್ಯಾಪಾರ ಆಗ್ತದೆ, ಅದರಲ್ಲಿ 10 ರೂಪಾಯಿಯಾಗಿ ನಮಗೆ ಲಾಭ, ಹಾಗಾಗಿ 500 ರೂಪಾಯಿ ನಮಗೆ ಲಾಭ ಆಗ್ತದೆ, ಬರುವ ಖರ್ಚು ನಮಗೆ 600 ರೂಪಾಯಿ ಆಗ್ತದೆ ಅಂತ ಲೆಕ್ಕ ಕೊಡ್ತಾ ಇದ್ದಾರೆ. ನನ್ನ ಇಲ್ಲಿ ಪ್ರಶ್ನೆ, ದೂರದ ಊರುಗಳಿಂದ ಬಂದು 500 ರೂಪಾಯಿ ಲಾಭ ಪಡ್ಕೊಂಡು 600 ರೂಪಾಯಿ ಖರ್ಚು ಮಾಡೋದಾದರೆ ಇಲ್ಲಿ ಬರುವ ಉದ್ದೇಶ ಏನು ಅಂತ ಪ್ರಶ್ನೆ. ಯಾಕೆಂದರೆ ನಿಜವಾಗಿ ಒಂದು ನಾನು ಮಹಾನಗರ ಪಾಲಿಕೆಯವರಿಗೆ ಸಹ ಹೇಳೋದು, ನಿಜವಾಗಿ ನೀವೊಂದು ಸರ್ವೆ ಮಾಡಿ ID ಕೊಡಬೇಕು. ಇವರಿಗೆ ಸರ್ವೆ ಮಾಡಲಿಕ್ಕೆ ಹೋಗುವಾಗ ಅಲ್ಲಿ ಇವರು ಇರುವುದಿಲ್ಲ. ಯಾಕೆಂದರೆ ಶನಿವಾರ ಆದಿತ್ಯವಾರ ಮಾತ್ರ ಬರುವುದು, ಬೇರೆ ಬೇರೆ ಜನರು ಬರ್ತಾರೆ. ಆದರೆ ಸಾಧಾರಣ ಜನರಿಗೆ ಸರ್ವೆ ಮಾಡಿ ID ಆಗಿದ್ದರೆ ಮಂಗಳೂರು ನಗರ ಪಾಲಿಕೆಯವರು ಝೋನಿನ ವ್ಯವಸ್ಥೆ ಮಾಡಲೇಬೇಕು, ಇದಂತೂ ಸತ್ಯ. ನಾನು ಹೇಳೋದು ಯಾರಿಗೆ ಸಹ, ನಿಮಗೆ ಝೋನ್ ಆಗದಿದ್ರೆ ಅಥವಾ ಬೀದಿ ಬದಿ ವ್ಯಾಪಾರಸ್ಥರಿಗೆ ವ್ಯವಸ್ಥೆ ಆಗದಿದ್ರೆ
ಯಾವುದೇ ಸಂಘಟನೆಯವರು ಹೋಗಿ ಒತ್ತಡ ಹಾಕಬೇಕು ಮಹಾನಗರ ಪಾಲಿಕೆ ಕಮಿಷನರ್ ಹತ್ರ. ಒಂದು ವೇಳೆ ಕಮಿಷನರು ಅದಕ್ಕೆ ಮಣಿಯದಿದ್ರೆ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಬೇಕು. ಏಕಾಏಕಿ ಯಾವುದೋ ಜನರು ನಡೆಯುವ ಜಾಗದಲ್ಲಿ ಆಗಲಿ, ಪಬ್ಲಿಕ್ಗೆ ತೊಂದರೆ ಕೊಡುವ ಅಲ್ಲಿ ಜಾಗದಲ್ಲಿ ಫುಟ್ಪಾತಲ್ಲಿ ನೀವು ಕೂತ್ಕೊಳ್ಳಿ, ಯಾವ ರೀತಿ ತೆರವು ಮಾಡ್ತಾರೆ ನಾವು ನೋಡ್ಕೊಳ್ತೇವೆ ಅಂತ ಸವಾಲು ಹಾಕುವುದು ತಪ್ಪು. ನಿಮಗೆ ಮಹಾನಗರ ಪಾಲಿಕೆ ಅಧಿಕಾರಿ ಯಾರಿಗೆ ಐಡಿ ಕೊಡಲಿಲ್ಲ, ನಿಮ್ಮ ಸಂಘಟನೆಯವರು ನಿಮಗೆ ಬೆಂಬಲ ಕೊಡೋದಾದ್ರೆ ಸಂಘಟನೆಯವರ ಮುಖಾಂತರ ಅಲ್ಲಿ ಬೀದಿ ವ್ಯಾಪಾರಸ್ಥರು ಅಲ್ಲಿ ಪ್ರತಿಭಟನೆ ಮಾಡಿ, ನಗರ ಪಾಲಿಕೆಯ ಮುಂಭಾಗದಲ್ಲಿ ನಿಂತು ಪ್ರತಿಭಟನೆ ಮಾಡಿ, ಅಲ್ಲಿ ಫುಟ್ಪಾತ್ಗಳಲ್ಲಿ ಕೂತ್ಕೊಳ್ಳಿ, ಹೋರಾಟ ಮಾಡಿ. ಹಾಗಂತ ಯಾವುದೋ ಪಾಪ ಬೀದಿ ವ್ಯಾಪಾರಸ್ಥರು ಬಂದವರನ್ನು ನೀವು ಪ್ರಚೋದನೆ ಮಾಡಿಕೊಂಡು ಅಲ್ಲಿ ಕೂತ್ಕೊಳ್ಳಿಸಿ ಅವರ ಹತ್ರ ನೀವು 20 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಅವರ ಶ್ರೇಯೋಭಿವೃದ್ಧಿ ಅಂತ ಆ ಒಂದಿದ್ರಲ್ಲಿ ಅವರಿಗೆ ತೊಂದರೆ ಕೊಡುವುದು ಸರಿಯಲ್ಲ. ಅವರ ಮೇಲೆ ಪ್ರಚೋದನೆ ಮಾಡಿಕೊಂಡು ಅವರು ಹಲ್ಲೆ ಮಾಡಲಿಕ್ಕೆ ಬರುವುದು, ಈ ರೀತಿ ತುಂಬ ಕೇಸುಗಳನ್ನು ಹಾಕಿಕೊಂಡಿದ್ದಾರೆ. ಒಂದು ವರ್ಗದ ಬೀದಿ ವ್ಯಾಪಾರಸ್ಥರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಹೊರಗೆ ಬಂದಿದ್ದಾರೆ. ನಾನಿವತ್ತು ಮುಂದೆ ಹೋದ ಉದ್ದೇಶ ಸಹ ತುಂಬ ಮಂಗಳೂರಿನ ಬೀದಿ ವ್ಯಾಪಾರಸ್ಥರು ನನಗೆ ಕರೆದು ಮೀಟಿಂಗ್ ಮಾಡಿ ದಯಮಾಡಿ ಇದಕ್ಕೊಂದು ವ್ಯವಸ್ಥೆ ಮಾಡಿ ಅಂತ ಹೇಳುವಾಗ ನಾನು ಕಮಿಷನರನ್ನು ಭೇಟಿಯಾಗಿ ಒತ್ತಡ ಮಾಡಿ ಪ್ರತಿಯೊಂದು ಇಲಾಖೆಯವರ ಹತ್ರ ಹೇಳಿ ಇವತ್ತು ಝೋನ್ನ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಅದರೊಳಗೆ ಕೂತ್ಕೊಳ್ಳಿಸುವ ವ್ಯವಸ್ಥೆನೂ ಆಗ್ತಾ ಉಂಟು. ಹಾಗಾಗಿ ನಾನು ಹೇಳೋದು, ಯಾವುದೇ ಬೀದಿ ವ್ಯಾಪಾರಸ್ಥರ ಹೆಸರಿನಲ್ಲಿ ಯಾರನ್ನ ತಂದು ಮಹಾನಗರ ಪಾಲಿಕೆಯ ಅಲ್ಲಿ ಹೋರಾಟ ಮಾಡುವುದನ್ನು ಬಿಟ್ಟು ನೀವು ಪುರಭವನದ ಫುಟ್ಪಾತ್ಗಳಲ್ಲಿ, ಪುರಭವನಕ್ಕೆ ಶನಿವಾರ ಆದಿತ್ಯವಾರ ಬರುವಾಗ ಕಾರ್ಯಕ್ರಮ ಆಗುವಾಗ ಮೊನ್ನೆನೇ ಇತ್ತು ಮುಜುಗರ ತರುವಂಥದ್ದು. ನೀವು ನೋಡಿರ್ಬೋದು, ಸರ್ವಿಸ್ ಸ್ಟ್ಯಾಂಡ್ನ ಬಸ್ಸಿನೊಳಗಿಂತ ಬಸ್ ಅತಿ ವೇಗದಿಂದ ಬರುವಾಗ ಜನರೆಲ್ಲ ಮಾರ್ಗದಲ್ಲಿ ನಡೆಯೋದು, ಲೇಡಿ ಕೋಶನ್ಗೆ ಬರ್ತಾ ಇದ್ದಾರೆ. ಪ್ರತಿಯೊಂದು ಜನರು ಬರುವಾಗ ಈ ರೀತಿ ವ್ಯಾಪಾರದ ಹೆಸರಲ್ಲಿ ನೀವು ಇವರನ್ನು ಕೂತ್ಕೊಳ್ಳಿಸುವುದು ನನಗೆ ಗೊತ್ತಿಲ್ಲ. ಯಾವುದೋ ಒಂದು ಸಂಘಟನೆ ಅಂತ ಹೇಳ್ತಾರೆ CITU ಅಂತ. CITU ಯಾವುದೇ ಗೌರ್ಮೆಂಟ್ ಬಾಡಿ ಅಲ್ಲ, 20 ರೂಪಾಯಿ ಕಲೆಕ್ಟ್ ಮಾಡುವ ಹಕ್ಕು ಯಾವನಿಗೂ ಇಲ್ಲ. ಏನಾದರೂ ನಗರ ಪಾಲಿಕೆಯವರು ನೀವು ಮಾಡುವುದಾದ್ರೆ ಅವರಿಗೊಂದು ವ್ಯವಸ್ಥೆ ಮಾಡಿಕೊಟ್ಟು ಶನಿವಾರ ಆದಿತ್ಯವಾರ ಸಂತೆ ಎಲ್ಲಿ ನಿಗದಿಪಡಿಸ್ತೀರಿ ಅಲ್ಲಿ ಮಾಡಿ ನಗರ ಪಾಲಿಕೆಯವರು ರೆವೆನ್ಯೂ ತಗೊಳ್ಬೇಕು. ಒಂದು ವೇಳೆ ನಗರ ಪಾಲಿಕೆಯವರು ಜನರ ಮಾತೇ ಕೇಳದಿದ್ರೆ ಯಾವುದೇ ಸಂಘಟನೆ ಆಗಲಿ ಯಾರು ಹೋಗಿ ನಗರ ಪಾಲಿಕೆಯವರಿಗೆ ನೀವು PL ಪಿಟಿಷನ್ ಹಾಕಿ, ನಾವು ಸಹ ಈಗ ಹೊರಟಿದ್ದೇವೆ, ನಾನು ಸಹ ಈಗ ನಗರ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇನೆ, ರೈಟಿಂಗಲ್ಲಿ ಕೊಟ್ಟಿದ್ದೇನೆ, ಬರುವ ವಾರ ತೆರವು ಮಾಡ್ತೇನೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಅವರು ತೆರವು ಮಾಡದೆ ಇದೇ ರೀತಿ ಅವರು ನಾಟಕ ಮಾಡ್ಕೊಂಡು ಹೋಗುವುದಾದ್ರೆ ನಾನು ಹೋಗುದು ಕಾನೂನಾತ್ಮಕವಾಗಿ. ಯಾವ ನಗರ ಪಾಲಿಕೆ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಕೇಸ್ ಹಾಕ್ತೇನೆ. ಈ ರೀತಿ ಹೋಗಬೇಕು. ಇದನ್ನು ಜನರಿಗೆ ತೊಂದರೆ ಮಾಡುವಂಥದ್ದು, ಅಲ್ಲಿ ಹಲ್ಲೆ ಮಾಡುವಂಥದ್ದು, ಕಳ್ಳತನ ಮಾಡುವಂಥದ್ದು, ತುಂಬ ಜನರು ಅಲ್ಲಿ ಕಳ್ಳತನ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನರ ಹಣ ಹೋಗಿದೆ, ಮೊಬೈಲ್ಗಳು ಹೋಗಿದೆ, ಹೆಣ್ಣು ಮಕ್ಕಳಿಗೆ ಚುಡಾಯಿಸ್ತಾ ಇದ್ದಾರೆ. ಸುತ್ತಲಿನ ಅಂಗಡಿಯವರು ಬಂದು ನಮಗೆ ಹೇಳ್ತಾ ಇದ್ದಾರೆ, ಮೇಡಮ್ ಇಲ್ಲಿ ಕತ್ತಲೆ ಲೈಟ್ ಇಲ್ಲ, ಹೆಣ್ಣು ಮಕ್ಕಳು ಕೆಲಸ ಮಾಡಿ ದಾಟಿಸುವಾಗ ನಾವು ದಾಟಿಸ್ತೇವೆ, ಕುಡುಕರು ಬಂದು ಮೈಗೆ ಕೈ ಹಾಕ್ತಾರೆ ಅಂತ ಹೇಳುವಾಗ ನಾನು ಮಂಗಳೂರಿನ ಹೆಣ್ಣು ಮಕ್ಕಳ ಪರ ನಿಲ್ಲದೆ, ಮಂಗಳೂರಿನ ಜನತೆ ಪರ ನಿಲ್ಲದೆ, ಮಂಗಳೂರಿನ ಸ್ವಚ್ಛತೆ ಪರ ನಿಲ್ಲದೆ ಯಾರ ಪರ ನಿಲ್ಲಬೇಕು ಅನ್ನೋ ಪ್ರಶ್ನೆ. ಬೀದಿ ಬದಿ ವ್ಯಾಪಾರಸ್ಥರ ಹೊಟ್ಟೆಗೆ ಹೊಡೆಯುವಂತಹ ಸಾಮಾಜಿಕ ಕಾರ್ಯಕರ್ತೆ ಅಲ್ಲ. ಬೀದಿ ಬದಿ ಅವರಿಗೆ ನಾನು ವ್ಯವಸ್ಥೆ ಮಾಡ್ತಾ ಇದ್ದೇನೆ, ಆ ವ್ಯವಸ್ಥೆ ಜೊತೆ ಇವರಿಗೆ ಕೈಗೂಡಿಸಬೇಕು. ಇವರು ಒಂದು ವರ್ಗದವರು ಬೀದಿ ವ್ಯಾಪಾರಸ್ಥರ ಅಂತ ಹೆಸರಿನಲ್ಲಿ ಸ್ಟೇಟ್ ಬ್ಯಾಂಕಿನ ಆ ಕಡೆ ಹೂ ಮತ್ತು ಫ್ರೂಟ್ಸ್ ಮಾರುವವರನ್ನು ಕೂತಿದ್ದಾರೆ, ಅವರಿಗೆ ID ಕೊಟ್ಟಿದ್ದಾರೆ ನಗರ ಪಾಲಿಕೆಯಿಂದ. ಆ IDಯನ್ನು ಮೊನ್ನೆ ಚೆಕ್ ಮಾಡುವಾಗ ಅದರಲ್ಲಿ ಯಾರು ಬೀದಿ ವ್ಯಾಪಾರಸ್ಥ ಇಲ್ಲ, ಪ್ರತಿಯೊಬ್ಬರು ಅದನ್ನು ಸಂಬಳಕ್ಕೆ ಕೂತ್ಕೊಳ್ಳಿಸಿದ್ದಾರೆ. ಎಷ್ಟರ ಮಟ್ಟಕ್ಕೆ ಅಂದರೆ ಅಲ್ಲಿ ಕೂತ್ಕೊಳ್ಳಿಸುವ ಸಂಬಳದವನಿಗೆ ಯಾವನ ಬಂದು ಸಂಜೆ ಹಪ್ತ ತಗೊಳ್ತಾನೆ, ಸಂಬಳ ಕೊಡ್ತಾರೆ, ದಿವಸಕ್ಕೆ 900 ಸಂಬಳ ಕೊಟ್ಟು ಅವನನ್ನು ಕೂತ್ಕೊಳ್ಳಿಸಿ ತಿಂಗಳಿಗೆ 27,000 ಒಬ್ಬನಿಗೆ ಫ್ರೂಟ್ಸ್ ಮಾರುವವನು, ಹೂ ಮಾರುವವನು ಕೊಡುವುದಾದ್ರೆ ಇವನಿಗೆ ID ಕೊಟ್ಟು ಇವನು ಬೀದಿ ವ್ಯಾಪಾರಸ್ಥನ ಅಂತ ನನ್ನ ಪ್ರಶ್ನೆ. ಈ ಸಲ ನಮ್ಮ ಯೋಜನೆ ಸ್ಟೇಟ್ ಬ್ಯಾಂಕಲ್ಲಿ 138 ಅಂಗಡಿಗಳುಂಟು, ವ್ಯವಸ್ಥಿತವಾಗಿ ಮಾಡಬೇಕು. ಅವರಿಗೆ ಒಟ್ಟಾರೆ ಕೂತ್ಕೊಳ್ಳಿಸ್ಲಿಕ್ಕಿಲ್ಲ. ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ID ಕೊಟ್ಟು ಅವರನ್ನೇ ಅಲ್ಲಿ ಕೂತ್ಕೊಳ್ಳಿಸ್ಬೇಕಂತ ನಾವು ಕಮಿಷನರ್ ಹತ್ರ ಹೇಳಿದ್ದೇವೆ. ಪುನಃ ಅವರನ್ನು ಈ ಸಲ ಬೀದಿ ವ್ಯಾಪಾರಸ್ಥರನ್ನು ಶನಿವಾರ ಆದಿತ್ಯವಾರ ಸೋಮವಾರ ಮೀಟಿಂಗ್ ಕರೀತಿದ್ದಾರೆ, ಸರ್ವೆ ಮಾಡಿ ಅಂಥದೇ ಜನರನ್ನಲ್ಲಿ ಕೂತ್ಕೊಳ್ಳಿಸ್ತಾರೆ. ಆದರೆ ನಮಗೆ ಇಲ್ಲಿ ಬೇಸರ ಆಗೋದು, ಯಾರ ಬಂದು ನಾವು ನಾಯಕರುಗಳಂತ ಹೇಳಿಕೊಂಡು ನಾಯಕರುಗಳು ಬೀದಿಯಲ್ಲಿ ಕೂತವರನ್ನು ಅಪ್ಗ್ರೇಡ್ ಮಾಡಿಕೊಂಡು ಕೊಂಡೋಗ್ಬೇಕೆ ವಿನಃ ಇನ್ನೂ ಸಹ ಬೀದಿ ಬದಿಯಲ್ಲಿ ಕೂತ್ಕೊಳ್ಳಿಸುವುದಲ್ಲ. ಹೇಳ್ತಾರೆ ಇವರು, 40 ವರ್ಷಗಳಿಂದ ನಾವು ಬೀದಿ ಬದಿಯಲ್ಲಿ ಕೂತಿದ್ದೇವೆ, ಇನ್ನು ನಾವು ಕೂತ್ಕೊಳ್ತೇವೆ, ಮಕ್ಕಳು ಕೂತ್ಕೊಳ್ತೇವೆ, ನಮ್ಮ ಅಜ್ಜಂದಿರು ಕೂತ್ಕೊಂಡಿದ್ರು ಹೇಳುವಾಗ ಯಾರು ಬೀದಿ ವ್ಯಾಪಾರಸ್ಥರು ಮೇಲೆ ಬರಲಿಕ್ಕೆ ಇಲ್ವಾ ಅಂತ ನನ್ನ ಪ್ರಶ್ನೆ. ಯಾಕೆಂದರೆ ನಾಯಕರಾದವರು ಇವತ್ತು ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಆದರೆ
ಹೋರಾಟ ಬರುವಾಗ ಪಾಪ ಈ ಬಡ ಕಾರ್ಮಿಕರನ್ನು ಮುಂದೆ ಹಾಕೊಂಡು ಇವರು ಕೇವಲ ಹೋರಾಟದ ಒಂದು ದಿಕ್ಕಿನಲ್ಲಿ ಹೋಗುವವರಲ್ಲ, ಇವರು ಹೋರಾಟ ಮಾಡಿಕೊಂಡು ಇವರನ್ನು ಗಾಡಿಗಳಲ್ಲಿ ತುಂಬಿಸಿಕೊಂಡು ಹೋಗುವಾಗ ಯಾವುದಾ ಬೀದಿ ವ್ಯಾಪಾರಸ್ಥರನ್ನು ಮುಂದೆ ಹಾಕೊಂಡು ಕೇಸ್ ಹಾಕ್ತಾರೆ. ಯಾಕೆಂದ್ರೆ ಪ್ರಚೋದನೆ ಮಾಡಿಸ್ತಾರೆ. ಅವರ ಮೂಲಕ ಪ್ರಚೋದನೆ ಮಾಡಿ ಈ ನಾಯಕರು ಹಿಂದೆ ಸರಿತಾರೆ. ಯಾಕೆಂದ್ರೆ ನನಗೆ ಗೊತ್ತಿಲ್ಲ, ನಾಯಕರದ್ದು ಸಹ ತುಂಬಾ ಹೋಟೆಲ್ಗಳುಂಟು, ಫುಟ್ಪಾತ್ಗಳಲ್ಲಿ ಅವರದ್ದು ಇದು ಏನ ಗ್ರಿಲ್ ಶಾರ್ಮಾ ಮಾಡುವ ಇದಿದ್ದು ಫುಟ್ಪಾತ್ಗಳಲ್ಲಿ ಇರುವಾಗ ನಗರ ಪಾಲಿಕೆಯ ಅಧಿಕಾರಿಗಳು ಇವರಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಆದ ಕಾರಣ ಆ ಲೈಸೆನ್ಸ್ ಇವರಿಗೆ ತೆರವು ಮಾಡಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ನಾವು ವ್ಯಾಪಾರಸ್ಥರಿಗೆ ವಿರೋಧವಾಗಿ ಹೋದ್ರೆ ನಮ್ದು ಬರ್ತದೆ ಹೇಳಿಕೊಂಡು ಅಲ್ಲಿ ಅವರಿಗೆ ಲೈಸೆನ್ಸ್ ಸಿಗ್ತದೆ. ಜನರ ಭಾವನೆ ಇರ್ಬೋದು, ಬೀದಿ ವ್ಯಾಪಾರಸ್ಥರ ಸಂಘಟನೆಯವರು ಬೀದಿ ಬದಿ ವ್ಯಾಪಾರಸ್ಥರಿಗೆ ಎಲ್ಲರೂ ವ್ಯವಸ್ಥೆ ಮಾಡಿ ಕೊಡ್ತಾರಂತ ಹೇಳುದು ಇದು ತಪ್ಪು. ಯಾಕೆಂದ್ರೆ ಅವರು ಯಾವುದೇ ವ್ಯವಸ್ಥೆ ಮಾಡಿ ಕೊಡುವುದಿಲ್ಲ. ಅಂಥವರು ಈಗ ಹಳೆ ಬಟ್ಟೆಯನ್ನು ಮಾರಾಟ ಮಾಡುವವರು, ಪಾಪದವರು, ಬಡವರು ಬಂದು ವ್ಯಾಪಾರ ಮಾಡ್ತಾರಂತ ಹೇಳುವವರು ಇವತ್ತು ಆ ಬಡ ವ್ಯಾಪಾರಸ್ಥರೇ ಅಲ್ಲಿ ಅಕ್ರಮವಾಗಿ ಇಲ್ಲೀಗಲ್ ಜಾಗದಲ್ಲಿ ಕೂತ್ಕೊಳ್ಳಿಸಿ 20 ರೂಪಾಯಿ ತಗೊಳ್ಳೋದಾದ್ರೆ ಇವರು ಯಾರು ಅಂತ ನನ್ನ ಪ್ರಶ್ನೆ. ಒಂದು ಇಲ್ಲೀಗಲ್ ಜಾಗ, ಅಕ್ರಮ ಬಿಸ್ನೆಸ್, ಪುನಃ ಇವರೇ ಹೋಗಿ 20 ರೂಪಾಯಿ ಕೊಡಿ ಅಂತ 20 ರೂಪಾಯಿ ತಗೊಳ್ಳೋದು. ಆ ನಂತರ ಮೊನ್ನೇನು ಶನಿವಾರ ಹೋಗಿ ಆದಿತ್ಯ ಅವರ ಹೋಗಿ ಕೊಡದವರ ಮೇಲೆ ಹಲ್ಲೆ ಮಾಡಿದ್ದಾನೆ. ಒಬ್ಬ ಯುವಕ ಅಲ್ಲಿ ವ್ಯವಹಾರ ಮಾಡುವವನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುವಾಗ ತಗೊಳ್ಳಿಲ್ಲ ಈತನ ಹೆಸರು ಹೇಳಿಕೊಂಡು ಅಲ್ಲಿ ಹೋಗಿ ವೆಲ್ಲಾಕಿಗೆ ಅಡ್ಮಿಟ್ ಆಗಿದ್ದಾನೆ ಆತ. ನಾನು ಹೇಳೋದು 20 ರೂಪಾಯಿ ಕಲೆಕ್ಷನ್ ಮಾಡುವ ರೈಟ್ಸ್ ಇವರಿಗೆ ಯಾರು ಕೊಟ್ಟದ್ದು? ಇವರು ಹೇಳ್ತಾರೆ ನಾವು ಅವರ ಎಜುಕೇಶನ್ಗೆ ಅವರಿಗೆ ಎಲ್ಲದಕ್ಕೆ ನಾವು ಉಪಯೋಗ ಮಾಡ್ತೇವೆ ಅಂತ. ಆ ವ್ಯಾಪಾರಸ್ಥರ ಕೈಯಿಂದ 20 ರೂಪಾಯಿ ತಗೊಂಡು ನೀವು ವ್ಯವಸ್ಥೆ ಮಾಡಬೇಕಾ? ನೀವು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ನೀವು ಬಿಸ್ನೆಸ್ ಮಾಡೋದು. ನನಗೆ ಮಾಹಿತಿ ಬಂತು, ಕೆಲವು ಅದರಲ್ಲಿ ನಾಯಕರುಗಳು ಈ ತಳ್ಳುಗಾಡಿಗಳನ್ನೇ ಅವರದನ್ನೇ ಮಾಡಿಕೊಂಡು ಅದರಲ್ಲಿ ಸಹ ಅವರು ದಿನಾಲು ಬಾಡಿಗೆ ತಗೊಳ್ತಾರೆ ಅಂತ ಮಾಹಿತಿ ಬರ್ತಾ ಉಂಟು. ಆದರೆ ಹೋಟೆಲ್ಗಳ ವಿಷಯ ಹೇಳುವುದಾದ್ರೆ ಖಂಡಿತವಾಗಿ 2-3 ಹೋಟೆಲ್ಗಳನ್ನು ಮಾಡಿ ಇವರು ವ್ಯಾಪಾರ ಮಾಡ್ತಾರೆ. ನಾನು ಸಾಮಾಜಿಕ ಹೋರಾಟಗಾರ್ತಿಯಾಗಿ ನನ್ನ ಆಸೆ ಬೀದಿ ಬದಿ ವ್ಯಾಪಾರಸ್ಥರು 40-50 ವರ್ಷದಿಂದ ಬೀದಿಯಲ್ಲೇ ಇರುವುದಲ್ಲ, ಅವರು ಅಪ್ಗ್ರೇಡ್ ಮಾಡಿ ಮೇಲೆ ಬರಬೇಕು. ಒಂದು ವೇಳೆ ಅವರು ಹೋರಾಟ ಮಾಡೋದು ಬೀದಿ ಬದಿ ವ್ಯಾಪಾರದಲ್ಲಿ ಫುಟ್ಪಾತ್ ಅಲ್ಲಿ ಕೂತ್ಕೊಳ್ಳುವಾಗ ನಾವು ಅವೇರ್ನೆಸ್ ಮಾಡಬೇಕು. ಸುಪ್ರೀಂ ಕೋರ್ಟ್ನ ಆದೇಶ ಉಂಟು, ಯಾವತ್ತು ಫುಟ್ಪಾತಿಗೆ ತೊಂದರೆ ಕೊಡಬಾರದು ಜನರಿಗೆ ಅಂತ. ಆದ್ರೆ ಇವರು ಫುಟ್ಪಾತ್ ಅಲ್ಲಿ ಕೂತ್ಕೊಳ್ಳುವಾಗ ಈ ಒಂದು ಸಂಘಟನೆ ಕೆಲಸ ಏನುಂಟು, ಅವರಿಗೆ ಅವೇರ್ನೆಸ್ ಮಾಡಿಕೊಂಡು ಅವರಿಗೆ ID ಕೊಟ್ಕೊಂಡು ಅವರಿಗೆ ಸರಿಯಾದ ಜಾಗದಲ್ಲಿ ಕೂತ್ಕೊಳ್ಳುವ ವ್ಯವಸ್ಥೆ ಮಾಡಬೇಕು ಈ ಸಂಘಟನೆ ನಾಯಕರುಗಳು. ಇವರು ಅದನ್ನು ಮಾಡದೆ ಅಧಿಕಾರಿಗಳ ವಿರೋಧವಾಗಿ ಹೋಗದೆ, ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡದೆ, ಅಲ್ಲಿ ಪ್ರತಿಭಟನೆ ಮಾಡದೆ ಕೇವಲ ನೀವು ಸ್ಟೇಟ್ ಬ್ಯಾಂಕ್ ಅಲ್ಲಿ ನೀವು ಕೂತ್ಕೊಳ್ಬೇಕು ಎನ್ನುವುದು ತಪ್ಪು. ಹಾಗಾಗಿ ನಾನು ಇದನ್ನು ಖಂಡಿಸ್ತೇನೆ. ಮತ್ತೊಂದು ನಾನು ಹೇಳ್ತಾ ಇದ್ದೇನೆ, ಹೋಟೆಲ್ಗಳ ವಿಷಯದಲ್ಲಿ ಮಂಗಳೂರು ನಗರದಲ್ಲಿ ಆಲ್ರೆಡಿ 11:30 ಗಂಟೆಗೆ ಎಲ್ಲ ಹೋಟೆಲ್ಗಳು ಬಂದ್ ಮಾಡಬೇಕು. ಯಾವುದು ಟೂರಿಸಂ ಲೈಸೆನ್ಸ್ ಇದ್ದವರಿಗೆ ಮಾತ್ರ 12 ಗಂಟೆ ತನಕ ಓಪನ್ ಮಾಡಲಿಕ್ಕೆ ಇರುವುದು. ಆದರೆ 2-3 ಹೋಟೆಲ್ಗಳು ನಾವು ಆಲ್ರೆಡಿ ಕಮಿಷನರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ದಾಖಲೆ ಮುಖಾಂತರ ನಾವು ತೋರಿಸಿದ್ದೇವೆ, ಎಲ್ಲಾನು ಮಾಡಿದ್ದೇವೆ, DC ಗೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಒಂದು ಹೋಟೆಲ್ ರಾವೆನ್ ಸರ್ಕಲ್ ಹತ್ರ ಎಂಪೈರ್ ಫ್ಯಾಮಿಲಿ ಅಂತ ರೆಸ್ಟೋರೆಂಟ್ ಅಂತ ಬೆಳಿಗ್ಗೆ 3 ಗಂಟೆ ತನಕ ಸಹ ಇವರು ವ್ಯಾಪಾರ ಮಾಡ್ತಿದ್ದಾರೆ. ದಯಮಾಡಿ ನಾನು ಮಾಧ್ಯಮ ಮಿತ್ರರಿಗೆ ಹೇಳುದು, ಒಂದು ದಿವಸ ನೀವು 1 ಗಂಟೆ ನಂತರ ಸ್ಟೇಟ್ ಬ್ಯಾಂಕಿಗೆ ಬಂದ್ರೆ ನಮ್ಮ ನಗರ ಏನಾಗ್ತದೆ ಅಂತ ತಮಗೆ ನೋಡ್ಬೋದು. ಮೇ 31ರಿಂದ 5 ದಿವಸ ಸತತವಾಗಿ ನಾನು ರಾತ್ರಿ 1 ಗಂಟೆಯಿಂದ 3 ಗಂಟೆ ತನಕ ಸ್ಟೇಟ್ ಬ್ಯಾಂಕಿಗೆ ಹೋಗ್ತಾ ಇದ್ದೇನೆ. ಕಂಟ್ರೋಲ್ ರೂಮಿಗೆ ಕಾಲ್ ಮಾಡ್ತಾ ಇದ್ದೇನೆ, ವಿಡಿಯೋ ಮಾಡಿ ಕಳಿಸ್ತಾ ಇದ್ದೇನೆ. ಅವರು ಬಂದು ಮಾಡ್ತಾ ಇದ್ದಾರೆ. ಎಲ್ಲ ದಾಖಲೆಗಳು ಉಂಟು, ತಮಗೆ ನಾನು ಕೊಡ್ತೇನೆ ಮುಂದಿನ ದಿನಗಳಲ್ಲಿ. ನಾನು ಕೇಳೋದು, ಹೋಟೆಲ್ ಬಿಸ್ನೆಸ್ ಹೀಗೆ ಮಾಡೋದಾದ್ರೆ ನನ್ನ ಅಭ್ಯಂತರ ಇಲ್ಲ, 24x7 ಯಾರೂ ಮಾಡ್ಬೋದು. ಆದರೆ ಕೆಲವರಿಗೆ ಮಾತ್ರ ಯಾಕೆ ನಾನು ಪೊಲೀಸ್ ಇಲಾಖೆಯವರ ಹತ್ರ ಹೇಳಿಸು, ನಿನ್ನೆ ಕಮಿಷನರ್ಸ್ ನಾನು ಹೇಳಿದ್ದೇನೆ, ಮಾಡುವುದಾದ್ರೆ ಎಲ್ಲರಿಗೂ ಕೊಡಿ, ಎಲ್ಲ ಹೋಟೆಲ್ಗಳನ್ನು ಓಪನ್ ಮಾಡಿ ಇಡಿ, ಎಲ್ಲರಿಗೂ ಬಿಸ್ನೆಸ್ ಮಾಡಿ ಕೊಡಿ. ಆದರೆ ಇದೊಂದು ಮಾತ್ರ ಕೊಡುವುದಲ್ಲ. ಯಾಕೆಂದ್ರೆ ನಮಗೂ ನೋವಾಗ್ತಾ ಉಂಟು, ಎಲ್ಲೆಲ್ಲಿಂದ ಮಕ್ಕಳು ಬರುವುದು, ಪೊಲೀಸರನ್ನು ನೋಡುವಾಗ ಓಡುದು, ಹೆಣ್ಮಕ್ಕಳು ಬರುವುದು, ಏನು ಅಲ್ಲಿ ವ್ಯವಹಾರ ಆಗ್ತಾ ಇದೆ ಅಂತ ನಮಗೆ ಒಳಗೆ ಹೋಗಿ ನೋಡ್ಲಿಕ್ಕೆ ಆಗುದಿಲ್ಲ. ಹೋಟೆಲಿನ ಒಂದು ಹೆಸರಿನಲ್ಲಿ ಪೊಲೀಸರು ಬರುವಾಗ ಅಲ್ಲಿ ಶಟರ್ ಹಾಕಿ ಬಂದ್ ಮಾಡ್ತಾರೆ. ಆ ನಂತರ ಅಲ್ಲಿ ಹೋಟೆಲ್ ವ್ಯವಹಾರ ಮಾಡ್ತಿದ್ದಾರೆ. ಪಾರ್ಕಿಂಗಿನ ಒಳಗೆ ಹೋದ್ರೆ ಯಾರಿಗೂ ಆ ಒಂದು ಕಟ್ಟಡದಲ್ಲಿ ಪಾರ್ಕಿಂಗ್ ಇಲ್ಲ. ಆ ಪಾರ್ಕಿಂಗ್ ಅಲ್ಲಿ ಪುನಃ ಜನರನ್ನು ಕೂತು ರಾತ್ರಿ 3 ಗಂಟೆ ತನಕ ಇವರು ಊಟ ಕೊಡುದು ಹೇಳುವಾಗ ನನಗೆ ಇದು ಭಾರಿ ಗೊಂದಲ ಉಂಟಾಗಿದೆ. ಯಾಕೆಂದ್ರೆ ಎಲ್ಲ ಕಡೆಯಲ್ಲಿ
ಜನರು ವೈನ್ ಶಾಪಿಗಳಿಗೆ ಬಾರ್ಗಳಿಗೆ ಹೋಗಿ ಕುಡಿದು ಇಲ್ಲಿ ಫುಡ್ ಸಿಗ್ತದೆ ಅಂತ ಬರ್ತಾರೆ. ಆದರೆ ಬರುವವರನ್ನು ಸಹ ನಾವು ಮೊನ್ನೆ ವಿಡಿಯೋ ಮಾಡಿ ತೋರಿಸಿದ್ದೇವೆ. ನಾವು ಕರೆದಾಗ 112 ಅಲ್ಲಿ ಬಂದು ನಿಂತಿದೆ. 3-4 ಜನ ಕೈಯಲ್ಲಿ ಬಾಟ್ಲಲ್ಲಿ ಮದ್ಯವನ್ನು ಹಿಡ್ಕೊಂಡು ತೂರಾಡ್ತಾ ಬಂದು ಆ 112ನವರಿಗೆ ಮಾತಾಡ್ಲಿಕ್ಕೆ ಹೋಗಿದ್ದಾರೆ. ಇದನ್ನು ನಾವು ಕಮಿಷನರ್ ಗಮನಕ್ಕೆ ತಂದಿದ್ದೇವೆ, ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೇವೆ. ಹಾಗಾಗಿ ತಮ್ಮಲ್ಲಿ ನಾನು ಹೇಳುದು, ಇಂಥ ಒಂದು ಫುಟ್ಪಾತಲ್ಲಿ ಇರುವವರನ್ನು ನಾನು ಎಪ್ಪಿಸಿ ಅವರನ್ನು ಓಡಿಸಿ ಅಂತ ಹೇಳುವುದಲ್ಲ, ಅವರಿಗೆ ಸೂಕ್ತ ಒಂದು ಪರಿಹಾರ ಮಾಡಬೇಕು ಕಮಿಷನರು. ಆದರೆ ಅವರು ಸಹ ಸರಿಯಾಗಿರಬೇಕು. ಯಾವುದೇ ಸಂಘಟನೆಯವರು ಮುಂದಿನ ದಿನಗಳಲ್ಲಿ ಅಲ್ಲಿ ಬಂದು ತೆರವು ಮಾಡುವಾಗ ನಾವಿದನ್ನು ಬಿಡುವುದಿಲ್ಲ ಅಂತ ಹೇಳುವಾಗ ನಾವು ಪೊಲೀಸ್ ಇಲಾಖೆಗೂ ಸಹ ಹೇಳಬೇಕು. ಅಲ್ಲಿ ಕರ್ತವ್ಯಕ್ಕೆ ಅಡ್ಡಿ ಬರುವವರನ್ನು ಕೂಡಲೇ ಅಲ್ಲಿ ಅವರಿಗೂ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ತಮಗೇನಾದರೂ ಪ್ರಶ್ನೆ ಕೇಳಬೇಕಿದ್ರೆ ಮುಂದಿನ ಉತ್ತರ ನಾನು. ಮತ್ತೊಂದು ಹೇಳಲಿಕ್ಕುಂಟು, ನಾಯಕರು ಅನ್ನಿಸುವವರು ಈಗ ಅಲ್ಲಿ ಮೀಟಿಂಗ್ ಆಗ್ತದೆ. ಮೀಟಿಂಗ್ ಆದ ಸಂದರ್ಭದಲ್ಲಿ ಇವರು ಮೊದಲೆಲ್ಲ ಎಲ್ಲ ಬೀದಿ ವ್ಯಾಪಾರಸ್ಥರು ಒಟ್ಟಿಗೆ ಇದ್ರು. ಬೀದಿ ವ್ಯಾಪಾರಸ್ಥರು ಒಟ್ಟಿಗೆ ಇದೊಂದು ದಸರಾ ಕಾರ್ಯಕ್ರಮಕ್ಕೆ ಇವರು ಹಣ ಕಲೆಕ್ಟ್ ಮಾಡಿದ್ರು, ಲಕಿಡಿಪ್ ಮಾಡಿದ್ರು. ಅದರದ್ದು ಲೆಕ್ಕವನ್ನು ಕೇಳುವಾಗ 11 ಲಕ್ಷದ ಲೆಕ್ಕವನ್ನು ಕೇಳುವಾಗ ಅಲ್ಲಿದು ಕೋಶಾಧಿಕಾರಿಯೇ ಇಲ್ಲಿಯ ಒಂದು CITU ನಾಯಕ ಇಮ್ತಿಯಾಜ್ ಅನ್ನೋರು ಬಾಟ್ಲಲ್ಲಿ ಹಲ್ಲೆ ಮಾಡಿದ್ದಾರೆ. ಈ ಒಂದು ಕೇಸ್ ಆಗಿದೆ. ನಾನು ಕೇಳುವುದು, ಒಂದು ಸಂಘಟನೆ ಅಂತ ಮಾಡುವಾಗ ಕಲೆಕ್ಟ್ ಮಾಡಿದ ಹಣ ಲೆಕ್ಕ ಕೇಳುವುದು ಆ ಸಂಘಟನೆ ಎಲ್ಲ ಪದಾಧಿಕಾರಿಗಳ ಕರ್ತವ್ಯ. ಆದ್ರೆ ಇವರು ಸಂಘಟನೆ ಮಾಡಿಕೊಂಡು 11 ಲಕ್ಷದ ಲೆಕ್ಕ ಕೊಡದೆ ಹಲ್ಲೆ ಮಾಡುವುದು ಹೇಳುವಾಗ ಇದು ಸರಿಯಲ್ಲ. ಹಾಗಾಗಿ ನಾನು ಸಂಘಟನೆ ನಾಯಕರು ನಾವಿಲ್ಲಿ ಮಾತಾಡುವುದು ಇಮ್ತಿಯಾಜ್ ಮತ್ತು ಸುನೀಲ್ ಬಜಾಲ್. ಇಮ್ತಿಯಾಜ್ ಮತ್ತು ಸುನೀಲ್ ಬಜಾಲ್ ಮೊನ್ನೆ ಸಹ ಹೋಗಿ ಆದಿತ್ಯವಾರ ಎಲ್ಲ ಬೀದಿ ವ್ಯಾಪಾರಸ್ಥರಿಗೆ ಶೇಖನ್ ಕೊಂಡು ನೀವು ಬೀದಿ ವ್ಯಾಪಾರ ಮಾಡಿಕೊಳ್ಳಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳುವುದಾದ್ರೆ ನಾವಿದನ್ನು ಖಂಡಿಸ್ತೇವೆ. ಯಾವ ಬೀದಿ ವ್ಯಾಪಾರಸ್ಥರನ್ನು ಫುಟ್ಪಾತ್ಗಳಲ್ಲಿ ಮಾರ್ಗದಲ್ಲಿ ಕೂತ್ಕೊಳ್ಳಿಸುವ ಯಾವ ರೈಟ್ಸು ಸಂಘಟನೆಗೆ ಇಲ್ಲ. ನೀವು ಅವರಿಗೆ ನಿಜವಾದ ಒಂದು ಜಾಗವನ್ನು ಕಲ್ಪಿಸಿ ಅವರಿಗೆ ವ್ಯವಸ್ಥೆ ಮಾಡಬೇಕು. ಒಂದು ವೇಳೆ ವ್ಯವಸ್ಥೆ ಮಾಡದಿದ್ರೆ ನೀವು ಹೋಗಿ ಪ್ರತಿಭಟನೆ ಮಾಡಬೇಕು ಮಂಗಳೂರು ಮಹಾನಗರ ಪಾಲಿಕೆ ಮುಂದೆ, ಅಥವಾ ನೀವು ಶನಿವಾರ ಆದಿತ್ಯವಾರ ಕೊಂಡೋಗಿ ಕಮಿಷನರ್ ಸ್ಥಳ ವ್ಯವಸ್ಥೆ ಮಾಡದಿದ್ರೆ ನಗರ ಪಾಲಿಕೆ ಫುಟ್ಪಾತಿನ ಮೇಲೆ ನಿಂತು ನೀವು ಹೋರಾಟ ಮಾಡಿ, ನಾವು ನಿಮ್ಮೊಂದಿಗೆ ಬರ್ತೇವೆ. ಹಾಗಂತ ನೀವು ತೆರವು ಮಾಡಲಿಕ್ಕೆ ಆಗುದಿಲ್ಲ, ಫುಟ್ಪಾತ್ಗಳಲ್ಲಿ ಕೂರ್ತೇವೆ, ನನಗೆ ಮಹಾನಗರ ಪಾಲಿಕೆ ಏನೂ ಅಲ್ಲ, ಆದರೆ ಇಲ್ಲೇ ನಾವು ಟೌನ್ ಹಾಲ್ನ ಮುಂದೆ ಕೂತ್ಕೊಳ್ತೇವೆ, ಇಲ್ಲಿ ಉಪದ್ರ ಮಾಡ್ತೇವೆ ಅಂತ ಹೇಳಿದರೆ ಖಂಡಿತ ಇದಕ್ಕೆ ನಮ್ಮ ವಿರೋಧ ಇದೆ. ಮುಂದಿನ ದಿನಗಳಲ್ಲಿ ನಾವು ಸಹ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾಗ್ತದೆ. ತಮ್ಮ ಸಹಕಾರವನ್ನು ಬೇಕು ನನಗೆ. ಒಂದು ವೇಳೆ ನಾನೇನಾದರೂ ಇದರಲ್ಲಿ ವಿರೋಧ ಅಂತ ಇದ್ರು ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಯಾಕೆ ಬಂದಿರಿ ಅಂತ ಸಹ ಪ್ರಶ್ನೆ ಕೇಳಬಹುದು, ಕ್ಲಾರಿಟಿ ತಗೊಳ್ಬಹುದು. ನನಗೆ ಒಂದು ಗೊತ್ತಿಲ್ಲ ಇದು ಯಾರು ಮಾಡಿದಂತ ಪೋಸ್ಟ್ ಬರ್ತಾ ಉಂಟು, ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ವ್ಯಾಪಾರಸ್ಥರ ಸಂಘ CITU ಮಂಗಳೂರು ಅಂತ. ನಾನು ಇದನ್ನೇನು ಎಂಟರ್ಟೈನ್ ಮಾಡಲಿಕ್ಕೆ ಇಲ್ಲ, ಆದರೆ ಕೆಲವರಿಗೆ ಇದು ಗೊತ್ತಾಗುವುದಿಲ್ಲ. ಪಾಪ ಪ್ರಸನ್ನ ರವಿ ಅವರು ಬೀದಿ ವ್ಯಾಪಾರಸ್ಥರ ಹೊಟ್ಟೆಗೆ ಹೊಡಿತಿದ್ದಾರೆ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಮಂಗಳೂರು ಸಂಡೇ ಬಜಾರ್ ನಿನ್ನೆದಲ್ಲ ಅಂತ. ಪ್ರಸನ್ನ ರವಿ ಅವರೇ ಬೀದಿ ಬದಿಯಲ್ಲಿ ಬಡ ವ್ಯಾಪಾರಿಗಳು ವ್ಯಾಪಾರ ಮಾಡುವುದು, ಬಟ್ಟೆಗಳನ್ನು ಖರೀದಿಸುವವರು ಕಡು ಬಡವರು, ಬಟ್ಟೆಗಳನ್ನು ಖರೀದಿಸಲು ಸಾಧ್ಯವೇ ಇಲ್ಲದ ಬಡವರು. ಅವರಿಗೆ ನಿಮ್ಮಂತೆ ಅಂಗಡಿ ಮಾಲ್ಗಳಲ್ಲಿ ಖರೀದಿಸುವ ತಾಕತ್ತು ಇಲ್ಲ. ಸಾವಿರಾರು ಬಡ ಕುಟುಂಬಗಳ ಬದುಕಿನ ಆಧಾರವಾಗಿದೆ. ವ್ಯಾಪಾರಿಗಳ ಮೇಲೆ ಗೂಂಡಾಗಿರಿ ನಡೆಸುವುದು, ಬಡವರ ಬದುಕಿನ ಮೇಲೆ ಹೊಡೆತ ನೀಡುವುದನ್ನು ನಾಗರಿಕ ಸಮಾಜ ಒಪ್ಪುವುದಿಲ್ಲ. ನಿಮ್ಮ ಪ್ರಚಾರದ ತೆವಲಿಗಾಗಿ ಬೀದಿ ವ್ಯಾಪಾರಿಗಳ ಹೊಟ್ಟೆಗೆ ತಣ್ಣೀರು ಬಟ್ಟೆ ಇಡುವ ಕೆಲಸ ಮಾಡಬೇಡಿ ಅಂತ ಈ ಪೋಸ್ಟರ್ಗಳನ್ನು ಹಾಕ್ತಾ ಇದ್ದಾರೆ. ಅವರಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ. ಪ್ರಸನ್ನ ರವಿ ಅವರು ಯಾವುದು ಇಲ್ಲಿ ಪ್ರಚಾರದ ತೆವಲಿಗೆ ಬರಲಿಲ್ಲ, ಕೇವಲ ಬೀದಿ ವ್ಯಾಪಾರಸ್ಥರನ್ನು ತೆರವು ಮಾಡುವುದು ಮಾತ್ರ ಅಲ್ಲ. ಪ್ರಸನ್ನ ರವಿ ಅವರು ಇವತ್ತು ಸ್ಟೇಟ್ ಬ್ಯಾಂಕ್ ಅಲ್ಲಿ ಒಂದು 138
ವ್ಯಾಪಾರಸ್ಥರಿಗೆ ಕೂತ್ಕೊಳ್ಳಿಸುವ ಝೋನ್ ಮಾಡಲಿಕ್ಕೆ ಕಮಿಷನರ್ ಹತ್ರ ಮೀಟಿಂಗ್ ಮಾಡುವುದಾದ್ರೆ 40-50 ವರ್ಷ ಹೋರಾಟ ಮಾಡುವವರಿಗೆ ಒಂದೇ ಒಂದು ಝೋನ್ ಮಾಡಲಿಕ್ಕೆ ತಾಕತ್ತಿಲ್ವಾ ಅಂತ ನನ್ನ ಪ್ರಶ್ನೆ. ನಾವ್ಯಾರು 20 ರೂಪಾಯಿ ಕಲೆಕ್ಟ್ ಮಾಡಲಿಕ್ಕೆ ಹೋಗುದಿಲ್ಲ. ಕಾರ್ಯಕ್ರಮಕ್ಕೆ ಅವರಿಗೆ 200 ಕೊಡಿ 300 ಕೊಡಿ ಅಂತ ಬೇಡಿಕೆ ಇಡುವುದಿಲ್ಲ. ಅವರಿಗೆ ವ್ಯವಸ್ಥೆ ಮಾಡೋದು ನನ್ನ ಆದ್ಯ ಕರ್ತವ್ಯ, ಅದನ್ನು ಮಾಡ್ತಾ ಇದ್ದೇನೆ. ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಬಡ ಇವರೆಂತ ಹಳೆ ಬಟ್ಟೆಗಳನ್ನು ಖರೀದಿಸಲು. ನಾನು ನಮ್ಮ ಮಂಗಳೂರನ್ನು ಹೆಮ್ಮೆ ಪಡ್ತಾ ಇದ್ದೇನೆ. ಹಳೆ ಬಟ್ಟೆ ಹಾಕುವಂತ ಪರಿಸ್ಥಿತಿ ಮಂಗಳೂರಿನ ಎಷ್ಟು ಕಡುಬಡವರಿಗೆ ಬರಲಿಲ್ಲ. ಹಾಗಿದ್ರೆ ಎಷ್ಟೋ ಜನರು ಕಡುಬಡವರಿಗೆ ಊಟ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ, ಬಟ್ಟೆ ವ್ಯವಸ್ಥೆ ಮಾಡ್ತಾರೆ. ನಿಮಗೂ ಮಾಡ್ಬೋದು. ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಮಾಡಿ ನೀವು ಶೋಕಾಸಿ ಮಾಡುವ ಹಣದಲ್ಲಿ 3-4 ಗಂಟೆ ತನಕ ಓಪನ್ ಮಾಡಿ ಬಡವರ ಮುಂದೆ ನೀವು ಖಾಲಿ ಬೀದಿ ವ್ಯಾಪಾರಸ್ಥರ ನಾಯಕರು ಅಂತ ಅನ್ನಿಸಿಕೊಳ್ಳುವವರು ಹೋಟೆಲುಗಳನ್ನು ಮಾಡಿ ನೀವು 4 ಗಂಟೆ ತನಕ ಅದನ್ನು ಓಪನ್ ಮಾಡಿಕೊಂಡು ವ್ಯವಹಾರ ಮಾಡುವವರಿಗೆ ನಿಮಗೂ ಅವರಿಗೆ ಬಟ್ಟೆಯನ್ನು ತೆಗೆಸಿಕೊಳ್ಬಹುದು. ಪ್ರಸನ್ನ ರವಿ ಮಾತ್ರ ಅಲ್ಲ. ಆದ್ರೆ ಪ್ರಸನ್ನ ರವಿ ಸಹ ಕಡು ಬಡತನದಿಂದ ಬಂದವಳು. ನೀವು ನನಗೆ ಪಾಠ ಕಲಿಸುವ ಅಗತ್ಯ ಇಲ್ಲ. ಯಾಕೆಂದ್ರೆ ನಾನು ಮೊದಲಿಂದಲೇ ನೋಡಿಕೊಂಡು ಬಂದವಳು. ನಾನು ಒಂದು ಸಾಮಾನ್ಯ ಹೆಣ್ಣು ಮಗಳು, ಬಡತನದಿಂದಲೇ ಬಂದವಳು. ನಾನಿವತ್ತು ನೇರವಾಗಿ ಮಾಧ್ಯಮಕ್ಕೆ ಹೇಳ್ತಿದ್ದೇನೆ, ಇವರಿಗೆ ಮುಟ್ಟಿಸಿ. ನನ್ನ ಅಮ್ಮನು ಮೊದಲು ಬೀಡಿ ಕಟ್ತಾ ಇದ್ರು. ನಾನು ಬಿಡಿ ಸ್ಕಾಲರ್ಶಿಪ್ ಅಲ್ಲಿ ಕಲ್ತಿದ್ದೇನೆ, ಅದು ಹೆಮ್ಮೆ ಇದೆ. ನನ್ನ ಅಮ್ಮನು ಮೊದಲು ಹೇಳ್ತಾ ಇದ್ರು, ಬೋನಸ್ ಆಗುವ ದಿವಸ ಇವರು ಕಾರ್ಮಿಕರ ನಾಯಕರ ಹೆಸರಲ್ಲಿ ಬಂದು ಹಣ ಸುಲಿಗೆ ಮಾಡ್ತಿದ್ರು, ನಾನು 5 ರೂಪಾಯಿ ಕೊಡ್ತಾ ಇರ್ಲಿಲ್ಲ ಅಂತ ನನ್ನ ಅಮ್ಮ ಹೆಮ್ಮೆಯಿಂದ ಹೇಳ್ತಾ ಇದ್ರು. ಹಾಗೆ ಬಡತನಗೂ ಗೊತ್ತುಂಟು ನನಗೆ. ನನ್ನ ಅಪ್ಪನು ಗೂಡಂಗಡಿ ಮಾಡಿ ಇದ್ದವರು, ನಾವು ಅದರಿಂದ ಬದುಕಿದ್ದೇವೆ. ಆದ್ರೂ ನಾವಿವತ್ತು ಪ್ರಸನ್ನ ರವಿ ಒಂದು ಸಾಮಾಜಿಕ ಕಾರ್ಯಕರ್ತೆ ಆದವಳು. ನನ್ನ ಅಪ್ಪ ಅಮ್ಮ ನನ್ನನ್ನು ಕಲಿಸಿ ನನ್ನನ್ನು ಅಪ್ಗ್ರೇಡ್ ಮಾಡಿ ಈ ರೀತಿ ತಂದಿದ್ದಾರೆ ವಿನಃ ಅವರು ಹೇಳಿದ ಹಾಗೆ ನನ್ನ ಮಕ್ಕಳು ಬೀದಿಯಲ್ಲಿ ಇರಬೇಕು, ನನ್ನ ಮಕ್ಕಳು ಬೀಡಿ ಕಟ್ಟಬೇಕು, ನನ್ನ ಮಕ್ಕಳು ಅಂಗಡಿಯಲ್ಲಿ ಇರಬೇಕಂತ ಯಾವ ಅಪ್ಪ ಅಮ್ಮನೂ ಕಾಯುವುದಿಲ್ಲ. ಮಂಗಳೂರಲ್ಲಿ ಅಂತ ಬಡತನ ರೇಖೆದವರು ಹಳೆ ಬಟ್ಟೆಯನ್ನು ಹಾಕೊಂಡು ಅಲ್ಲಿ ಭಿಕ್ಷುಕರು ತಂದ ಬಟ್ಟೆಯನ್ನು ತಗೊಂಡು ಹಾಕುವಂತ ಪರಿಸ್ಥಿತಿ ಮಂಗಳೂರಿಗೆ ಬರಲಿಲ್ಲ. ನೀವು ಅದನ್ನು ಸರ್ವೆ ಮಾಡಿ ತಾಕತ್ತಿದ್ರೆ ಯಾವ ಸಂಘಟನೆಯವರು ನನಗೆ ಸವಾಲಾಗ್ತಿದ್ದೀರಿ ಅವರಿಗೆ ವ್ಯವಸ್ಥೆ ಮಾಡಿಕೊಡಿ. ಯಾವತ್ತು ಬೀದಿ ಬದಿ ವ್ಯಾಪಾರಸ್ಥರು ಬೀದಿಯಲ್ಲಿ ಇರುವ ಅವಶ್ಯಕತೆ ಇಲ್ಲ, ಅವರನ್ನು ಅಪ್ಗ್ರೇಡ್ ಮಾಡಿ ಅವರಿಗೆ ಅವೇರ್ನೆಸ್ ಮಾಡಿ ಕಳಿಸುವುದು ನಮ್ಮ ಧರ್ಮ. ಬೀದಿ ಬದಿ ವ್ಯಾಪಾರಸ್ಥರು ಮಕ್ಕಳು ಯಾವತ್ತು ಬೀದಿ ಬದಿಯಲ್ಲೇ ಇರಬಾರ್ದು, ಅವರಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಅವರು ಮುಂದೆ ಬರಬೇಕು ಅಂತ ಮಾಡಿಸುವವರು ನಾವು. ಪ್ರಸನ್ನ ರವಿ ಅವರು ಯಾರನ್ನು ಅವರ ಹೊಟ್ಟೆ ಒಳಗೆ ಹೋಗ್ಲಿಲ್ಲ, ಯಾರ ಪ್ರಚಾರ ದೃಷ್ಟಿಯಲ್ಲಿ ಹೋಗ್ಲಿಲ್ಲ. ಪ್ರಸನ್ನ ರವಿ ಹೋರಾಟ ಮಾಡಿಕೊಂಡು ಎತ್ತಿಕೊಂಡು ಹೋಗಿ ಗಾಡಿಯಲ್ಲಿ ಪೋಸ್ ಕೊಡುವಂತ ಪ್ರಸನ್ನ ರವಿ ಅಲ್ಲ. ಇದುವರೆಗೆ ನಾವು ತೋರಿಸಿಕೊಡ್ಲಿಲ್ಲ. ಮಂಗಳೂರಲ್ಲಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೇವೆ ಅಂತ ಇದುವರೆಗೆ ಪತ್ರಿಕಾ ಪ್ರಕಟಣೆ ನಾನು ಕೊಡ್ಲಿಲ್ಲ. ನಾನು ಮೊದಲು ಬಂದದ್ದು ಬೀದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗುವಾಗ ಮಂಗಳೂರು ನಗರ ಪಾಲಿಕೆಗೆ ಎಂಟ್ರಿ ಆಗಿದ್ದೇನೆ. ಎಂಟ್ರಿ ಆದ ನಂತರ ಮಂಗಳೂರು ನಗರ ಟಾಯ್ಲೆಟ್ ಅನ್ನೇ ಒಡಿಸಿ ಅದನ್ನು ಕ್ಲೀನ್ ಮಾಡಿಸಿದ್ದೇನೆ. ಡಿಸಿ ಆಫೀಸ್ನ ಟಾಯ್ಲೆಟ್ ಅನ್ನು ಒಡಿಸಿ ಕ್ಲೀನ್ ಮಾಡಿಸಿದ್ದೇನೆ. ಇದು ನಾನು ಮಾಡಿದ ಕೆಲಸ. ಪಂಪ್ ಆಯಿಲ್ ಅಲ್ಲಿ ಹೋಗಿ ಪಂಪ್ ಆಯಿಲ್ ಅಲ್ಲಿ ಇಡೀ ಜನರು ರಾತ್ರಿ ಮಲಗ್ತಾ ಇದ್ರು, 10ವರೆಗೆ ಹೋಗಿ ಅದನ್ನು ಎಬ್ಬಿಸಿದ್ದೇನೆ. ಹೀಗೆ ಪಂಪ್ ಆಯಿಲ್ ಕ್ಲೀನ್ ಆಗಿದೆ. ಅನೇಕ ಕೆಲಸಗಳನ್ನು ನಾನು ಮಾಡ್ತಾ ಇದ್ದೇನೆ. ಅದರಲ್ಲಿ ಬೀದಿ ವ್ಯಾಪಾರಸ್ಥರಿಗೆ ನಿಮಗೆ 40 ವರ್ಷದಿಂದ ಒಂದೇ ಒಂದು ಝೋನ್ ಮಾಡಿ ಕೊಡ್ಲಿಕ್ಕೆ ಯೋಗ್ಯತೆ ಇದ್ದವರು ಇನ್ನೂ ಸಹ ಬೀದಿ ವ್ಯಾಪಾರಸ್ಥರು ಯಾಕೆ ನಮ್ಮ ಮಂಗಳೂರು ಬೀದಿ ವ್ಯಾಪಾರಸ್ಥರು ಮಾತ್ರ ಇರ್ಬೇಕು, ಅವ್ರ ಮೇಲೆ ಬರಬಾರ್ದ? ಇನ್ನೂ ಸಹ ನೀವು ಬಡತನ ಅಂತ ತೋರಿಸಿಕೊಂಡು ಅವರನ್ನು ಬೀದಿಯಲ್ಲೇ ಇದ್ದು ನೀವು ದೊಡ್ಡ ದೊಡ್ಡ ಕಾರುಗಳಲ್ಲಿ ಹೋಗಿ 4 ಹೋಟೆಲ್ಗಳನ್ನು ಮಾಡುವವರು ನೀವು ನಾಯಕರ ಅಂತ ನನ್ನ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಎಲ್ಲವನ್ನು ನಾನು ಓಪನ್ ಆಗಿ ತೋರಿಸ್ತಿದ್ದೇನೆ ಮಂಗಳೂರಲ್ಲಿ. ಯಾಕೆಂದ್ರೆ ನಾವು ಖಾಲಿ ಬೀದಿ ಬದಿ ವ್ಯಾಪಾರಸ್ಥರಲ್ಲ. ಯಾರೆಲ್ಲ ಮಾರ್ಗವನ್ನು ಎಕ್ವೈರಿ ಮಾಡಿದ್ದಾರೆ, ಎಷ್ಟು ಬಿಲ್ಡಿಂಗ್ಗಳು ಎಕ್ವೈರಿ ಮಾಡಿದ್ದಾರೆ, ನಗರ ಪಾಲಿಕೆಯವರು ಯಾರಿಗೆಲ್ಲ ಲೈಸೆನ್ಸ್ ಕೊಟ್ಟಿದ್ದಾರೆ ಅಕ್ರಮವಾಗಿ, ಎಲ್ಲರನ್ನು ನಾವು ಬಯಲಿಗೆ ಎಳಿತೇವೆ. ಇದು ಪ್ರಸನ್ನ ರವಿ ಮಾಡುವ ಕೆಲಸ. ಈಗಾಗಲೇ ಮಂಗಳೂರು ನಗರ ಪಾಲಿಕೆಗೆ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಎಲ್ಲರೂ ನಮಗೆ ಬೆಂಬಲ ಕೊಡ್ತಿದ್ದಾರೆ, ಎಲ್ಲ ದಾಖಲೆಗಳ ವ್ಯವಸ್ಥೆ ನಮಗೆ ಮಾಡ್ತಾ ಇದ್ದಾರೆ. ಇಲ್ಲೀಗಲ್ ಆಗಿ ನಾನು ಯಾವುದು ಹೋಗ್ತಾ ಇಲ್ಲ. ಪ್ರಸನ್ನ ರವಿ ಯಾವುದಕ್ಕೂ ಹೆದರುವವಳಲ್ಲ. ಯಾಕೆಂದ್ರೆ ಪ್ರಸನ್ನ ರವಿ ಅಕ್ರಮವಾಗಿ ಯಾವುದೇ ಚಟುವಟಿಕೆಯಲ್ಲಿ ಮಾಡ್ತಾ ಇಲ್ಲ. ಕಾನೂನಾಗಿ ಹೋಗ್ತಾ ಇದ್ದೇನೆ, ಇನ್ನೂ ಕಾನೂನಾಗಿ ಹೋಗ್ತಾ ಇದ್ದೇನೆ. ಮಂಗಳೂರಿನ ಜನತೆ ಬೆಂಬಲ ಕೇಳ್ತಾ ಇದ್ದೇನೆ. ಯಾಕೆಂದ್ರೆ ಸ್ವಚ್ಛ ಮಂಗಳೂರು, ಸ್ಮಾರ್ಟ್ ಸಿಟಿ ಅಂತ ಹೇಳುವವರು ಇವತ್ತು ಸಹ ನಾವು ಈ ರೀತಿ ಅದನ್ನು ಸ್ವಚ್ಛತೆಯನ್ನು ಹಾಳು ಮಾಡಲಿಕ್ಕೆ ಹೋರಾಟ ಮಾಡುವ ಈ ನಾಯಕರುಗಳಿಗೆ ನಾನು ಧಿಕ್ಕಾರ ಹೇಳ್ತಾ ಇದ್ದೇನೆ. ನೀವು ಹೋರಾಟ ಮಾಡಿ, ಅಧಿಕಾರಿಗಳ ಜೊತೆ ಹೋರಾಟ ಮಾಡಿ. ನಿಮ್ಗೆ ಫುಟ್ಪಾತ್ ಅಲ್ಲಿ ಲೈಸೆನ್ಸ್ ತಗೊಳ್ತೀರಿ ನೀವು ಅಧಿಕಾರಿಗಳ ಜೊತೆಗೆ, ಇಲ್ಲಿ ಬಂದು ನೀವು ಕಾರ್ಮಿಕರ ಮುಂದೆ ಹೋರಾಟ ಮಾಡುವ ನಾಟಕ ಆಡಬೇಡಿ. ಈ ನಾಟಕ ಬಂದ್ ಮಾಡಿ. ಯಾಕೆಂದ್ರೆ CITಯು ಯಾವುದೇ ಗವರ್ಮೆಂಟ್ ಬಾಡಿ ಅಲ್ಲ. ನಿಮಗೆ ಯಾರ ಹತ್ರ ಬಡವನ ಹತ್ರ 20 ರೂಪಾಯಿ ಕಲೆಕ್ಟ್ ಮಾಡುವ ಹಕ್ಕು ಇಲ್ಲ. ಇದನ್ನು ಖಂಡಿಸ್ತೇವೆ. ಒಂದು ವೇಳೆ
ಆದಿತ್ಯವಾರ ಮಹಾನಗರ ಪಾಲಿಕೆ ಅವರು ತೆರವು ಮಾಡಲಿಕ್ಕೆ ಬರುವಾಗ ನೀವಲ್ಲಿ ದೊಂಬಿ ಎಬ್ಬಿಸಿದ್ರೆ ಖಂಡಿತ ಪೊಲೀಸ್ ಇಲಾಖೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ. ಯಾಕೆಂದ್ರೆ ಅದನ್ನು ಮಾಡುದು ನೀವು ಸರಿಯಲ್ಲ. ನೀವು ವ್ಯವಸ್ಥೆ ಮಾಡಬೇಕು. ನೀವು ಸಹ ಕರ್ತವ್ಯಕ್ಕೆ ಅಡ್ಡಿ ಬರಬಾರ್ದು. ಹಾಗಂತ ಯಾವುದೇ ಪಾಪದವನನ್ನು ಮುಂದೆ ಹಾಕೊಂಡು ಹೋಗಿ ಹೋರಾಟ ಮಾಡಿ ಅಂತ ಹೇಳಿ ಕೇಸ್ ಹಾಕಿಸುದು ಸರಿಯಲ್ಲ. ತುಂಬಾ ಹೋರಾಟಗಾರರು ಇಳಿದು ಬಂದಿದ್ದಾರೆ. ಯಾಕೆಂದ್ರೆ ತುಂಬಾ ಜನ ನಮ್ಗೆ ಹೇಳಿದ್ರು ನಮ್ಮ ಮೇಲೆ ತುಂಬಾ ಕೇಸುಗಳಾಗ್ತಾ ಉಂಟು, ನಮ್ಗೆ ಅರ್ಥ ಆಗ್ತಾ ಉಂಟು ಇವರ ಮೇಲೆ ಕೇಸುಗಳು ಇಲ್ಲ ಅಂತ. ಈ ನಾಯಕತ್ವವನ್ನು ಬಿಡಿ. ಹಾಗಾಗಿ ಪ್ರಸನ್ನ ರವಿಗೆ ಈ ಪೋಸ್ಟರ್ ಹಾಕೊಂಡು ನೀವೇನು ಮಾಡಿದ್ರು ಸಹ ಪ್ರಸನ್ನ ರವಿ ವಿಚಲಿತಲಾಗುವುದಿಲ್ಲ. ಇದನ್ನು ನಾನು ಹೇಳುವ ಅವಶ್ಯಕತೆ ಇಲ್ಲ. ಆದ್ರೂ ತೋರಿಸಿಕೊಡುವ ಸಾಮಾನ್ಯ ಕೆಲವು ಜನರಿಗೆ ಕಾಣ್ತಾ ಉಂಟು ಪ್ರಸನ್ನ ರವಿ ಅವರು ಬೀದಿ ಬದಿ ವ್ಯಾಪಾರಸ್ಥರನ್ನು ಎಬ್ಬಿಸ್ತಾ ಇದ್ದಾರೆ, ಅವರ ಹೊಟ್ಟೆಗೆ ಹೊಡಿತಿದ್ದಾರೆ. ಇಲ್ಲ, ಜನರಲ್ಲಿ ನಾನು ಹೇಳುದು ಈಗಾಗಲೇ ನಾವು ಒಂದು ಝೋನ್ ಮಾಡ್ಲಿಕ್ಕೆ ಹೊರಡ್ತೇವೆ. ಬೇಗನೆ ಇದನ್ನು ಸ್ಟಾರ್ಟ್ ಆಗ್ತದೆ. ಮಾಧ್ಯಮದವರು ಹೋಗಿ ನೋಡ್ಬೋದು, ಅಲ್ಲಿ ಕೆಲಸ ಶುರುವಾಗಿದೆ. ಹಾಗಾಗಿ ಮಾಧ್ಯಮದವರದ್ದು ನನಗೆ ಈವರೆಗೆ ಮಂಗಳೂರಲ್ಲಿ ತುಂಬಾ ಇದಕ್ಕೆ ಮಾಧ್ಯಮದವರು ಬೆಂಬಲ ಕೊಟ್ಟಿದ್ದೀರಿ. ಈ ಒಂದು ಸ್ವಚ್ಛ ನಗರ ಆಗುವುದಕ್ಕೆ ನನಗೆ ಗೊತ್ತಿಲ್ಲ, ನಿಮ್ಮ ಮಾಧ್ಯಮದವರಿಗೆ ಸಹ ಇಲ್ಲಿ ತೊಂದರೆ ಆಗಿದೆ ಅಂತ ನನ್ನ ಗಮನಕ್ಕೆ ಬಂತು. ಆ ಸಲ ಕಂಪ್ಲೇಂಟ್ ಕೊಟ್ಟರು ಸಹ ಅಲ್ಲಿ ಕಳ್ಳತನ ಆಗುವಾಗ ವಿಡಿಯೋ ಮಾಡಿದ್ರು. ಯಾರು ವಿಡಿಯೋ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಸಹ ನಮಗೆ ಸಹ ವಿಡಿಯೋ ಮಾಡಲಿಕ್ಕಿಲ್ಲ, ಪಬ್ಲಿಕ್ಕು ಹೇಳಲಿಕ್ಕೆ ಇಲ್ಲ ಹೇಳಿದ್ರೆ ಇವರನ್ನು ಕೇಳುವವರು ಯಾರು ಅಂತ. ನಾವು ಯಾರಿಗೆ ತೊಂದರೆ ಕೊಡುವವರಲ್ಲ. ಯಾವ ಊರಿನವರು ಎಲ್ಲೂ ಹೋಗಿ ವ್ಯಾಪಾರ ಮಾಡ್ಬೋದು, ನಾವು ಸಹ ಹೋಗಿ ವ್ಯಾಪಾರ ಮಾಡೋದು ಅಭ್ಯಂತರ ಅಲ್ಲ. ಆ ವ್ಯಾಪಾರದ ಹೆಸರಲ್ಲಿ ಕಾನೂನಿನ ಚೌಕಟ್ಟಿನೊಳಗೆ ಇರಬೇಕೇ ವಿನಃ ಸ್ವಚ್ಛತೆಯನ್ನು ಹಾಳು ಮಾಡೋದು, ಕಳ್ಳತನ ಮಾಡೋದು, ಹೆಣ್ಮಕ್ಕಳಿಗೆ ಚುಡಾಯಿಸುವುದು, ಇದೆಲ್ಲ ಮಾಡೋದು ಖಂಡಿತ ತಪ್ಪು. ಇದನ್ನು ನಾವು ಖಂಡಿಸ್ತೇನೆ. ವ್ಯಾಪಾರದ ಹೆಸರಿನಲ್ಲಿ ನೀವು ಎಲ್ಲಿ ಹೋಗಿ ಮಂಗಳೂರನ್ನು ಸ್ವಚ್ಛತೆ ಹಾಳು ಮಾಡಬಹುದು ಅಂತ ಹೇಳಿದ್ರೆ ನಾನು ಒಪ್ಪುವುದಿಲ್ಲ. ನನ್ನ ಹೆಮ್ಮೆ ನನ್ನ ಮಂಗಳೂರು, ನಾನು ಹುಟ್ಟಿದ ಊರು ಮಂಗಳೂರು. ಹಾಗಂತ ಬೇರೆ ಊರುಗಳ ಮೇಲೆ ನನಗೆ ಗೌರವ ಉಂಟು. ಯಾರು ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡ್ಬೋದು. ಆದರೆ ನಮ್ಮ ಮಂಗಳೂರಿನ ಸ್ವಚ್ಛತೆ, ನಮ್ಮ ಇಲ್ಲಿನ ಜನರಿಗೆ ತೊಂದರೆ ಆಗುವಾಗ ಖಂಡಿತ ನಾನು ಮಾತಾಡ್ತೇನೆ. ಹೌದು, ನಾನು ಯಾವುದೇ ಪತ್ರಕರ್ತೆ ಅಲ್ಲ, ನಾನು ಸಾಮಾಜಿಕ ಕಾರ್ಯಕರ್ತೆ. ಆದರೆ ನಿಮ್ಮ ಜೊತೆ ಬರುವುದಕ್ಕೆ ನನಗೇನು ತೊಂದರೆ ಇಲ್ಲ. ಯಾರು ಮಾಧ್ಯಮದವರು ಕರೆದ್ರೆ ಆಸ್ ಎ ಸೋಷಿಯಲ್ ವರ್ಕರ್ ಆಗಿ ನಾನು ಬರ್ಬೋದು. ನಾನೊಂದು ಯೂಟ್ಯೂಬರ್ ಜೊತೆಗೆ ಹೋಗಿದ್ದೇನೆ. ಯೂಟ್ಯೂಬರ್ ಜೊತೆ ಹೋದ ಕೂಡಲೇ ನಾನೇನು ಮೈಕ್ ಇಟ್ಕೊಂಡು ತಿರುಗುದಿಲ್ಲ, ನಾನು ಮಾತಾಡ್ತೇನೆ. ಈಗ ನಾಳೆ ನೀವ್ಯಾರಾದರೂ ಆ ಸಲ ಡೈಜಿ ಅವರು ನನಗೆ ಕರೆದಿದ್ದು ಒಂದು ಮನೆದೊಂದು ಗೋವಿಂದಣ್ಣನಿಗೆ ವಾಟರ್ ಇದ್ದಿದ್ದು ಕೆಲಸದಿಂದ ತೆಗೆಯುವಾಗ ಡೈಜಿ ಅವರೇ ನನ್ನ ಜೊತೆ ಬಂದದ್ದು. ಆ ಒಂದು ಮನೆದು ವ್ಯವಸ್ಥೆ ಮಾಡುವಾಗ ಯಾರು ಕರೆದು ನಾನು ಬರ್ತೇನೆ. ಸಾಮಾಜಿಕ ಹೋರಾಟಗಾರ್ತಿಯಾಗಿ ಯಾವ ಮಾಧ್ಯಮದವರಿಗೂ ಅಲ್ಲಿ ತೊಂದರೆ ಆಗುವಾಗ ಮಾತಾಡ್ಲಿಕ್ಕೆ ಏನಿದ್ರು ಖಂಡಿತ ನಾನು ಬರ್ತೇನೆ. ಅವರಿಗೆ ನಾನು ಉತ್ತರ ಕೊಡುವ ಅವಶ್ಯಕತೆ ಇಲ್ಲ. ನಾನು ಎಲ್ಲೂ ಮಾಧ್ಯಮದವಳಂತ ಎಲ್ಲೂ ಹೇಳಲಿಲ್ಲ. ಇನ್ನೂ ಸಾಮಾಜಿಕ ಹೋರಾಟಗಾರ್ತಿ, ಮುಂದೆ ದಿನಲ್ಲೂ ಸಾಮಾಜಿಕ ಹೋರಾಟಗಾರ್ತಿ. ನೀವು ಕರೆದ್ರು ಬರ್ತೇನೆ. ನಾನು ಯಾವುದೇ ಕಾರ್ಡುಗಳನ್ನು ತೆಗೆಸಿಕೊಟ್ಟಿಲ್ಲ. ಯಾಕೆಂದ್ರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಮ್ಮಿಂದ ಕಾರ್ಡ್ ತೆಗೆಸಿಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೊಂದು ಝೋನ್ ವೆಂಡರ್ ಕಮಿಟಿ ಅಂತ ಉಂಟು. ಈ ಕಮಿಟಿಯಲ್ಲಿ ಅದನ್ನು ಬಡತನ ನಿರ್ಮೂಲನಾ ರೇಖೆ ಒಂದು ಆಫೀಸ್ ಉಂಟು ಮಂಗಳೂರು ನಗರ ಪಾಲಿಕೆಯಲ್ಲಿ. ಅವರು ಇದನ್ನು ಸರ್ವೆ ಮಾಡಿಕೊಂಡು ID ಕೊಡಬೇಕು. ಯಾಕೆಂದ್ರೆ ಪ್ರಸನ್ನ ರವಿ ಇನ್ಫ್ಲುಯೆನ್ಸ್ ಅಲ್ಲಿ ಯಾವುದು ID ಕೊಡ್ಲಿಕ್ಕೆ ಇಲ್ಲ. ನಾಳೆ 138 ಝೋನ್ ಮಾಡಿಕೊಟ್ರು ಸಹ ಪ್ರಸನ್ನ ರವಿ ನನ್ನ ಇನ್ಫ್ಲುಯೆನ್ಸ್ ಅಲ್ಲಿ ಒಂದು 4 ಅಂಗಡಿ ಕೊಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾರು ಬೀದಿ ವ್ಯಾಪಾರಸ್ಥರಿದ್ರು ಅವರದೊಂದು ಸರ್ವೆ ಪ್ರೊಸೀಜರ್ ಉಂಟು. ಸರ್ವೆ ಪ್ರೊಸೀಜರ್ ಮಾಡಿದ ನಂತರ ಅದನ್ನು ಕುತ್ಕೊಳ್ಳಿಸುವ ವ್ಯವಸ್ಥೆ ನಗರ ಪಾಲಿಕೆ ಕಮಿಟಿ ಉಂಟು. ಈಗ ಕಮಿಷನರ್ ಅದರ ಅಧ್ಯಕ್ಷರು. ಮೊದಲು ಆಲ್ರೆಡಿ ವೆಂಡಿಂಗ್ ಝೋನ್ ಕಮಿಟಿ ಇತ್ತು. ಆ ಕಮಿಟಿಯಲ್ಲಿ ಇಮ್ತಿಯಾಜ್ ಅವರು ಇದ್ರು. ಇದುವರೆಗೆ ಆ ಕಮಿಟಿಯಲ್ಲಿ ಇವರು ಯಾವುದೇ ಝೋನ್ ಮಾಡಿಸದೆ ID ಬಗ್ಗೆ ಮಾತಾಡದೆ ಈಗ ಸರ್ವೆ ಮಾಡಿ ಆಲ್ರೆಡಿ 632 ಜನರಿಗೆ ID ಕೊಟ್ಟಿದ್ದಾರೆ. ಅದರಲ್ಲಿ 92 ಜೆನ್ಯೂನ್ ಜನಗಳನ್ನು ಸ್ಟೇಟ್ ಬ್ಯಾಂಕಿನ ಝೋನ್ ಅಲ್ಲಿ ಸಿಲೆಕ್ಟ್ ಮಾಡಿದ್ದಾರೆ. ಇನ್ನೀಗ ಶನಿವಾರ ಅಥವಾ ಸೋಮವಾರ ಮೀಟಿಂಗ್ ಕರೀತಾ ಇದ್ದಾರೆ. ಯಾರಿಗೆ ಬೇಕು ಅವರಿಗೆ ಮಾತ್ರ 92ರಲ್ಲಿ ಸಹ ಯಾರು ಅದರೊಳಗೆ ಕೂತ್ಕೊಳ್ಳುವುದಿಲ್ಲ ಅವರಿಗೆ ID ಕ್ಯಾನ್ಸಲ್ ಮಾಡ್ತಾರೆ. ಯಾರು ಕೂತ್ಕೊಳ್ತಾರೆ ಕೊಡ್ತಾರೆ.
ID ಕೊಟ್ಟು ಸಹ ಹೊರಗೆ ಕೂತ್ಕೊಳ್ಳುವುದಂತ ಅವರನ್ನು ಖಂಡಿತ ನಗರ ಪಾಲಿಕೆ ತೆರವು ಮಾಡ್ತದೆ. ಯಾಕೆಂದ್ರೆ ನಾವು ಮೊನ್ನೆ ಸ್ಟೇಟ್ ಬ್ಯಾಂಕಿನ ಮುಂದೆ ಇದ್ದ ಕೆಲವು ಅಂಗಡಿಗಳನ್ನು ತೋರಿಸಿಕೊಟ್ಟಿದ್ದೇವೆ, ಅಕ್ರಮವಾಗಿ ಮಾಡ್ತಾ ಇದ್ದಾರೆ. ಮಿಲ್ಕಿನ ಬೂತಿನ ಹೆಸರಲ್ಲಿ ಯಾರಿಗೋ ಮಾರಾಟ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಇದರಲ್ಲಿ ನಗರ ಪಾಲಿಕೆ ಸಹ ತಪ್ಪಿತ್ತು. ಸ್ಥಾಯಿ ಕಮಿಟಿಯವರು ಅವರಿಗೆ ಬೇಕಾದವರಿಗೆ ಕೆಲವರಿಗೆ ಅಲ್ಲಿ ಅಂಗಡಿಯನ್ನು ಅಕ್ರಮವಾಗಿ ಮಾಡಿಕೊಟ್ಟಿದ್ದಾರೆ, ಅಲ್ಲಿ ನೀರಿನ ವ್ಯವಸ್ಥೆ ಸಹ ಮಾಡಿಕೊಟ್ಟಿದ್ದಾರೆ. ಇದು ಸ್ಥಾಯಿ ಕಮಿಟಿ ಮಾಡಿದ ತಪ್ಪು. ಆ ದಾಖಲೆಗಳನ್ನು ನಾನು ತೆಗೆದಿದ್ದೇನೆ. ಸ್ಥಾಯಿ ಕಮಿಟಿ ಝೋನ್ನ ವ್ಯವಸ್ಥೆ ಮಾಡುವಾಗ ಪಬ್ಲಿಕ್ಕಿಗೆ ಪುನಃ ಗೂಡಂಗಡಿ ಹೆಸರಲ್ಲಿ, ಹಾಲಿನ ಗೂಡಂಗಡಿ ಹೆಸರಲ್ಲಿ ನೀವು ಅಕ್ರಮವಾಗಿ ಕೊಟ್ಟುಕೊಂಡು ಹಾಲಿನ ಗೂಡಂಗಡಿ ಅಲ್ಲ ಅದರಲ್ಲಿ ಬೇರೆ ಬೇರೆ ವ್ಯಾಪಾರ ಮಾಡಲಿಕ್ಕೆ ಹೇಗೆ ಕೊಟ್ಟಿರಿ ಅಂತ ನನ್ನದು ಪ್ರಶ್ನೆ. ನಾನು ಯಾರಿಗೂ ID ಮಾಡಲಿಕ್ಕೆ ಕೊಡಲಿಕ್ಕೆ ಆಗುವುದಿಲ್ಲ. ಝೋನಿನ ವ್ಯವಸ್ಥೆ ಮಾಡಿದ್ದೇನೆ. ಯಾರು ಜೆನ್ಯೂನ್ ID ಸಿಲೆಕ್ಟ್ ಮಾಡುವವರು ನಗರ ಪಾಲಿಕೆಯವರು. ನಗರ ಪಾಲಿಕೆ ವಿರುದ್ಧ ಇದುವರೆಗೆ ನಾನು ಪ್ರತಿಭಟನೆ ಮಾಡಲಿಲ್ಲ. ಯಾಕೆಂದ್ರೆ